ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಪು ಅಹಮದಿ ಮೊಹಲ್ಲಾ ವಾರ್ಡ್ ವತಿಯಿಂದ ಮಲ್ಲಾರಿನ ಸರ್ಕಾರಿ ಸಂಯುಕ್ತ ಉರ್ದು ಪ್ರೌಢಶಾಲಾ ಕೊಠಡಿ ಹಾಗೂ ಶಾಲೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತಾ ಕಾರ್ಯಕ್ರಮವೂ ಕೂಡ ನಡೆಯಿತು. ಕೊರೋನಾ ಹಿನ್ನೆಲೆ ಶಾಲೆಗಳು ಮುಚ್ಚಿದ್ದು ಶಾಲೆಯ ಕೊಠಡಿಗಳಲ್ಲಿ ಸ್ವಚ್ಛತೆಯ ಸಮಸ್ಯೆ ಉಂಟಾಗಿದೆ. ಶಾಲೆಯ ಸುತ್ತ ಗಿಡಗುಂಟೆಗಳಿಂದ ಆವರಿಸಿತ್ತು. ಇದನ್ನು ಮನಗಂಡಂತ ಎಸ್ಡಿಪಿಐ ಮುಖಂಡ ನೂರುದ್ದೀನ್ ಹಾಗೂ ಫಹೀಂ ಬೆಳಪು ಇವರ ನೇತೃತ್ವದಲ್ಲಿ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು. ಈ ಸಂದರ್ಭ ಶಾಲೆಯ ಪ್ರಾಂಶುಪಾಲರಾದ ತಾರಾಜಿ ಪಟ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದನೇ ತಾರೀಕು ಜುಲೈ 1ರಿಂದ ಶಾಲೆ ಆರಂಭ ಆಗ್ತಾ ಇರೋದ್ರಿಂದ ಶಾಲೆಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದ್ದು, ಅದರಂತೆ ನಾವು ಫಕೀರ್ನಕಟ್ಟೆ ಅಹಮದಿ ಮೊಹಲ್ಲಾ ವಾರ್ಡಿನ ಎಸ್ಡಿಪಿ ಅವರನ್ನು ಕೇಳಿಕೊಂಡಾಗ ನೂರುದ್ದೀನ್ ಅವರ ನೇತೃತ್ವದಲ್ಲಿ ಅವರ ತಂಡ ಇಂದು ನಮ್ಮ ಶಾಲೆಗೆ ಬಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿಜವಾಗಿ ಊರಿನವರಿಗೆ ಶಾಲೆಯ ಬಗ್ಗೆ ಇರ್ತಕ್ಕಂಥ ಈ ಹೆಮ್ಮೆ ಒಂದು ನಮಗೆ ಹೆಮ್ಮೆಯ ವಿಷಯ. ಶೀಘ್ರದಲ್ಲಿ ಶಾಲೆ ಆರಂಭವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಸರ್ಕಾರದ ಏನು ಅನುದಾನ ಇಲ್ಲದ ಪರಿಸ್ಥಿತಿಯಲ್ಲಿ ನಾವೇ ಸ್ವತಃ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿಯ ವತಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ.